ಉಡುಪಿಯಲ್ಲಿ ಬಹುಕೋಟಿ ಹಣ ವಂಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಮಲಾಕ್ಷಿ ವಿವಿಧೋದ್ದೇಶ ಸಹಕಾರಿ ಸಂಘದ ನಿಯಮಿತದಲ್ಲಿ ವಂಚನೆ ಎಸಗಿ ತಲೆಮರೆಸಿಕೊಂಡಿದ್ದ ಆರೋಪಿ ಸಹಕಾರಿ ಬ್ಯಾಂಕ್ ನಿರ್ದೇಶಕ ಬಿವಿ ಲಕ್ಷ್ಮೀನಾರಾಯಣ ಉಪಾಧ್ಯಾಯನನ್ನ ಬ್ರಹ್ಮಾವರದಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ಬಳಿಕ ಪೊಲೀಸರು ಈತನನ್ನ ಉಡುಪಿಯ ಜೆಎಂಎಫ್ಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಹಾಗೂ ಪ್ರಥಮ ದರ್ಜೆ ನ್ಯಾಯಿಕ ದಂಡಾಧಿಕಾರಿಯ ಮುಂದೆ ಆರೋಪಿಯನ್ನ ಹಾಜರುಪಡಿಸಲಾಗಿದೆ. ಜನವರಿ 11ರವರೆಗೆ ಆರೋಪಿಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಲಕ್ಷ್ಮೀನಾರಾಯಣ ವಿರುದ್ಧ ಸುಮಾರು 600 ಠೇವಣಿದಾರರ 93 ಕೋಟಿ ರೂಪಾಯಿ ವಂಚನೆ ಮಾಡಿರುವ ಆರೋಪವಿದೆ. ಜನವರಿ 2ನೇ ತಾರೀಕಿಗೆ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಸೊಸೈಟಿಗೆ ಗ್ರಾಹಕರಿಂದ ಬರಬೇಕಾದ ಸಾಲದ ಹಣ ಮೊತ್ತ ದೊಡ್ಡದಿದೆ. ಆ ಹಣ ವಸೂಲಿಯಾಗದ ಕಾರಣ ಈ ಸಮಸ್ಯೆಯಾಗಿದೆ. ಗ್ರಾಹಕರು ಯಾರೂ ಹೆದರಬೇಕಾದ ಅಗತ್ಯ ಇಲ್ಲ. ಆ ಹಣವನ್ನು ಕೊಡುತ್ತೇನೆ ಎಂದು ಲಕ್ಷ್ಮೀನಾರಾಯಣ ಹೇಳಿದ್ದಾರೆ. ವೈಯಕ್ತಿಕ ಆಸ್ತಿಗಳನ್ನು ಮಾರಿಯಾದರೂ ದುಡ್ಡನ್ನು ಕೊಡ್ತೇನೆ. ದುಡ್ಡನ್ನು ಕ್ರಿಪ್ಟೋ ಕರೆನ್ಸಿ, ಬಿಟ್ಕಾಯಿನ್ ಇತರ ಯಾವುದರಲ್ಲೂ ಹೂಡಿಕೆ ಮಾಡಿಲ್ಲ. ಅವರು ಕೊಡಬೇಕಾದ ಹಣ ಇದೆ ಎಂದು ಒಪ್ಪಿಕೊಂಡಿದ್ದಾರೆ ಎಂದು ಆರೋಪಿ ಪರ ವಕೀಲ ಮಿತ್ರ ಕುಮಾರ್ ಶೆಟ್ಟಿ ಹೇಳಿಕೆಯನ್ನು ನೀಡಿದ್ದಾರೆ. ಈ ಲಕ್ಷ್ಮೀನಾರಾಯಣ ಅವರನ್ನು ನಿನ್ನೆ ಪೊಲೀಸರು ಈಗ ಬಂಧಿಸಿ ಇವತ್ತು ಕೋರ್ಟಿಗೆ ಹಾಜರು ಮಾಡಿದ್ದಾರೆ. ಅವರಿಗೆ ಜಾಮೀನು ಅರ್ಜಿ ಈಗಾಗಲೇ ಹಾಕಲಾಗಿದೆ. ಜನವರಿ 2ನೇ ತಾರೀಕಿಗೆ ಅದರ ಆಕ್ಷೇಪಣೆಗಿದೆ. ಹಾಗೆ ಅವರು ಹೇಳುವ ಪ್ರಕಾರ ಅವರಿಗೆ ಈ ಕೊರೋನಾದ ನಂತರ ಆರ್ಥಿಕ ಮುಗ್ಗಟ್ಟಿನಿಂದ ಅವರಿಗೆ ಬರಬೇಕಾದ ಸೊಸೈಟಿಗೆ ಬರಬೇಕಾದ ಸಾಲದ ಹಣ ತುಂಬ ಇದೆ. ಅದು ರಿಕವರಿ ಆಗ್ತಾ ಇಲ್ಲ. ಹಾಗೆ ರಿಕವರಿ ಆದರೆ ಅದು ಹಣವನ್ನು ಕೊಡ್ತೇನೆ, ಜನರು ಯಾರು ಹೆದರಬೇಕಾದ ಅಗತ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತು ಏನಾದರೂ ಅಲ್ಲಿ ರಿಕವರಿ ಆಗದೇ ಇದ್ರೂ ಸಮೇತ ತನ್ನ ವೈಯಕ್ತಿಕ ನೆಲೆಯಲ್ಲಿ ಏನುಂಟು ವೈಯಕ್ತಿಕ ಹಣ ಪ್ರಾಪರ್ಟಿಯನ್ನು ಮಾರಿಯಾದರೂ ಕೊಡ್ತೇನೆ ಅಂತ ಆಶ್ವಾಸನೆಯನ್ನು ಕೊಡ್ತಾ ಇದ್ದಾರೆ ಅವರಿಗೆ. ಮತ್ತು ಈಗಾಗಲೇ ತನಿಖೆ ನಡೀತಾ ಉಂಟು. ಅದರ ಬಗ್ಗೆ ತನಿಖೆ ಪೂರ್ಣಗೊಳ್ಳಿ, ಅದರ ನಂತರ ತಮ್ಮ ಸಂಪೂರ್ಣ ವಿವರವನ್ನು ಕೊಡಲಿಕ್ಕಿದೆ. ಇಲ್ಲ ಹಾಗೇನ ಬಡ್ಡಿನ ಹಾಗೇನಾಗಲಿಲ್ಲ. ಬಟ್ ಅವರಿಗೆ ಬರಬೇಕಾದ ಹಣ ಕರೆಕ್ಟಾಗಿ ರಿಕವರಿ ಆಗ್ತಾ ಇಲ್ಲ. ಅವರಿಗೆ ಜನರಿಗೆ ಸ್ವಲ್ಪ ಹಣಕ್ಕಾಗಿ ತೊಂದರೆ ಆಯಿತು. ಅದರಿಂದಾಗಿ ಇವರಿಗೆ ಸೊಸೈಟಿ ಬರಬೇಕಾದ ಹಣ ಉಂಟು, ಅದರಿಂದ ಕೊಡಬೇಕಾದ ಹಣ ಸಮೇತ ಉಂಟು. ಅದಕ್ಕೆ ಯಾರಿಗೂ ಕೊಡುವುದಿಲ್ಲ ಅಂತ ಹೇಳ್ತಾ ಇಲ್ಲ, ಕೊಡ್ತಾರೆ. ಈ ಕಷ್ಟಪಟ್ಟವರೆಲ್ಲ ಬಹಳ ಆತಂಕದಲ್ಲಿದ್ದಾರೆ. ಇಲ್ಲ ಅವರಿಗೆ ಅದರ ಕೇಳಿದ ಪ್ರಕಾರ ಹೆದರುವ ಅಗತ್ಯ ಇಲ್ಲ. ಎಲ್ಲ ನಾನು ಸೆಟ್ಲ್ಮೆಂಟ್ ಮಾಡ್ತೇನೆ. ಈಗಾಗಲೇ ತನಿಖೆ ನಡೀತಾ ಉಂಟಲ್ಲ, ತನಿಖೆ ನಡೀಲಿ. ತನಿಖೆ ಸಂಪೂರ್ಣ ಸಹಕಾರ ಕೊಡ್ತೇನೆ. ಕೊಡುವ ಹಣವನ್ನೆಲ್ಲ ನಮ್ಮ ರಿಕವರಿ ಮಾಡಿ ಕೊಡ್ತೇನೆ. ಮತ್ತು ನಾನು ವೈಯಕ್ತಿಕ ನೆಲೆಯಲ್ಲಿ ಎಷ್ಟಾಗ್ತದೆ ಅಷ್ಟು ಪಾವತಿ ಮಾಡ್ತೇನೆ ಅಂತ ಹೇಳಿ ಜನರಿಗೆ ಬೇಲಿ ಅಪ್ಲೈ ಮಾಡಿ ಆಗಿದೆ. ಈಗ ಜನವರಿ 2ನೇ ತಾರೀಕಿಗೆ ಆಕ್ಷೇಪಣೆಗಿದೆ. ಸೊಸೈಟಿಯಲ್ಲಿ ಹಣ ತಗೊಂಡಿದ್ದಾರೆ, ಸಾಲ ಕೊಟ್ಟಿದ್ದಾರೆ ಅಷ್ಟೇ. ಅದೇ ಸೊಸೈಟಿಯಿಂದ ಸಾಲ ಕೊಟ್ಟಿದ್ದಾರೆ.